ತಣ್ಣೀರ್ಬಾವಿ ಮೊಗವೀರ ಮಹಾಸಭಾದ ವತಿಯಿಂದ ವೈದ್ಯಕೀಯ ಸಹಾಯ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ತಣ್ಣೀರುಬಾವಿ ಮೊಗವೀರ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ವೈ ಭರತ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ತಣ್ಣೀರ್ಬಾವಿ ಮೊಗವೀರ ಮಹಾಸಭಾ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ. ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿರುವುದು ಉತ್ತಮ ಕಾರ್ಯ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದಾಗ ಮಾತ್ರ ಉತ್ತಮ ಸಮಾಜವನ್ನ ಕಾಣಲು ಸಾಧ್ಯ ಎಂದು ಹೇಳಿದರು. ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಖಾಲಿ ಒಂದು ಕಾರ್ಯಕ್ರಮ ಆಗ್ತದೆ, ಒಂದೆರಡು ನಾಟಕ ಆಗ್ತದೆ, ಅಗತ್ಯ, ಅದು ಸಹ ಅಗತ್ಯ, ಸಾಂಸ್ಕೃತಿಕ ವಿಷಯಗಳು ಸಹ ಅಗತ್ಯ. ಆದರೆ ವಿದ್ಯಾರ್ಥಿಗಳ ಬಗ್ಗೆ ಗಮನವನ್ನು ಕೊಡುವಂತಹ ಸಂಘಟನೆಗಳು, ಸಂಘ ಸಂಸ್ಥೆಗಳು ನಾನು ನೋಡಿದ್ರಲ್ಲಿ ಒಂದೆರಡು ಮೂರು ವಿದ್ಯಾರ್ಥಿಗಳಿಗೆ ಏನೋ ಒಂದು ಪುಸ್ತಕಗಳನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕಲೆಕ್ಷನ್ ಮಾಡಲಿಕ್ಕೆ ಕಂಪನಿಗಳ ಹತ್ರ ಹೋಗಿ ಮಾತಾಡೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಎಂಬಂತ ಮನಸ್ಥಿತಿಯಿಂದ ಕೆಲಸ ಮಾಡುವುದು ಬಹಳ ವಿರಳ. ಕೆಲವು ಸಂಘ ಸಂಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಹ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಸಹ ವಿದ್ಯಾರ್ಥಿಗಳ ಒಂದು ಒಳ್ಳೆಯ ವಿಷಯ ಈ ಕಾರ್ಯಕ್ರಮ ಅಂತ ನಾನು ಒಂದೆರಡು ಪ್ರೋಗ್ರಾಮ್ಗಳನ್ನು ಕ್ಯಾನ್ಸಲ್ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ. ಬಳಿಕ ಕಾಂಗ್ರೆಸ್ ಮುಖಂಡ ಪ್ರಸಾದ್ ಕಾಂಚನ್ ಮಾತನಾಡಿ, ಮೊಗವೀರ ಸಮಾಜದ ಅಭಿವೃದ್ಧಿಗಾಗಿ ನಮ್ಮ ಹಿರಿಯರು ಭದ್ರ ಬುನಾದಿಯನ್ನ ಹಾಕಿದ್ದಾರೆ. ಅದಕ್ಕೆ ಪೂರಕವಾಗಿ ತಣ್ಣೀರ್ಬಾವಿ ಮೊಗವೀರ ಮಹಾಸಭಾ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಮುಂದಿನ ಯುವ ಪೀಳಿಗೆ ಉತ್ತಮವಾಗಿರಬೇಕು ಎಂದಾದರೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದು ಹೇಳಿದರು. ಸಮಾಜ ಕೂಡ ನಮ್ಮ ಹಿರಿಯರು, ನಮ್ಮ ಊರು ಒಳ್ಳೆಯದಾಗಬೇಕು, ನಮ್ಮ ಮಕ್ಕಳು ಹಾಳಾಗಬಾರ್ದು. ಮುಂದಿನ ಒಂದು 10 ವರ್ಷ 15 ವರ್ಷದ ನೋಡಿದಾಗ ನಮ್ಮ ಸಮಾಜ ಕೂಡ ಇತರ ಸಮಾಜ ಅಥವಾ ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಬರುವಾಗಿ ನಾವು ಪ್ರಯತ್ನ ಮಾಡಬೇಕು ಅಂತ ಒಂದು ದೊಡ್ಡ ಬುನಾದಿಯನ್ನು ಸಾಧಾರಣ 50-100 ವರ್ಷದ ಮುಂದೆ ನಮ್ಮ ಹಿರಿಯರು ಹಾಕಿದ್ದಾರೆ. ಆಗ ಅವಕಾಶ ತುಂಬಾ ಕಡಿಮೆ ಇತ್ತು, ಈಗ ಅವಕಾಶ ಜಾಸ್ತಿ ಇದೆ. ಬಟ್ ಈಗ ನಮಗೆ ಲೀಡರ್ಶಿಪ್ ಬೇಕು, ನಮಗೆ ಲೀಡರ್ಸ್ ಬೇಕು. ನಮ್ಮ ಕಮ್ಯುನಿಟಿಯಲ್ಲಿ, ನಮ್ಮ ಪರಿಸರದಲ್ಲಿ ಲೀಡರ್ಸ್ ಅಂದ್ರೆ ರಾಜಕೀಯ ವ್ಯಕ್ತಿ ಆಗುದಲ್ಲ, ಅದೊಂದೇ ಲೀಡರ್ಶಿಪ್ ಅಲ್ಲ. ಲೀಡರ್ಶಿಪ್ ಅಂದ್ರೆ ನಾವು ಏನೇನು ಕೆಲಸ ಮಾಡ್ತೇವೆ ಅದರಲ್ಲಿ ನಾವು ಉನ್ನತ ಸ್ಥಾನ ಗಳಿಸಿ ನಮ್ಮಿಂದ ಸಮಾಜಕ್ಕೆ ಏನು ಹೆಲ್ಪ್ ಆಗ್ತದೆ ಆ ಕ್ವಾಲಿಟಿಯನ್ನು ನಾವು ಬೆಳೆಸಬೇಕು. ಇದಕ್ಕೆ ನಾವು ಲೀಡರ್ಶಿಪ್ ಅಂತ ಹೇಳ್ತೇವೆ. ಇದೇ ವೇಳೆ ಗಣ್ಯರು ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿ ಪ್ರೋತ್ಸಾಹಿಸಿದರು. ಈ ಸಂದರ್ಭ ತಣ್ಣೀರ್ಬಾವಿ ಮೊಗವೀರ ಮಹಾಸಭಾ ಅಧ್ಯಕ್ಷ ಲೀಲಾಧರ್ ತಣ್ಣೀರ್ಬಾವಿ, ಪ್ರೊಫೆಸರ್ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.